ಹಾಗೂ ರೋಟರಿ ಕ್ಲಬ್ ದೇರ್ಲಾಟೆ ಇದರ ಜಂಟಿ ಆಶ್ರಯದಲ್ಲಿ ಇಂದು ನಮ್ಮ ವಿದ್ಯಾ ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದಾಗಿ ನಾವು ನಿಶ್ಚಯಿಸಿದ್ದೇವೆ. ಇದರ ಮೊದಲು ಸಾಮಾಜಿಕ ಸೇವೆಗಳನ್ನು ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಯಶಸ್ಸಿನ ಮೆಟ್ಟಿಲಲ್ಲಿರುವಂತಹ ರೋಟರಿ ಕ್ಲಬ್ನ ಸಂಘ ಸಭೆ ಕೂಡ ನಡೆದಿರುತ್ತದೆ. ಇದೀಗ ಕನ್ನಡಿಗರಾದಂಥ ನಾವೆಲ್ಲರೂ ಬಹಳ ಹರ್ಷ ಚಿತ್ತದಿಂದ ಕನ್ನಡ ತಾಯಿ ಭುವನೇಶ್ವರಿಯ ಆಶೀರ್ವಾದವನ್ನು ಪಡೆಯುವಂತ ಸುದಿನ. ಎಲ್ಲರೂ 7 ಕೋಟಿ ಕನ್ನಡಿಗರು ಕೂಡ ಒಕ್ಕರಳಿಂದ ಹೇಳುವಂತ ನಾಡ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲು ನಾವಿಂದು ನಮ್ಮ ಶಾಲಾ ವೇದಿಕೆಯಲ್ಲಿ ನೆರವೇರಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಹಲವಾರು ಗಣ್ಯರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅತಿಥಿಯಾಗಿ ಬಂದಂತಹ ಶ್ರೀಯುತ ರೋಟೋರಿಯನ್ ರಂಗನಾಥ್ ಭಟ್, MPHF ಜಿಲ್ಲಾ ಗವರ್ನರ್ 3181 ಇವರನ್ನು ನಮ್ಮ ಶಾಲಾ ಅಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ವೇದಿಕೆಗೆ ಹಾಗೂ ಇವರೊಂದಿಗೆ ರೋಟೇರಿಯನ್ ಗೋಪಾಲ್ ಕೃಷ್ಣ ಶೆಟ್ಟಿ, ಸಹಾಯಕ ಗವರ್ನರ್ ರೋಟರಿ ಕ್ಲಬ್, ಹಾಗೆ ರೋಟೇರಿಯನ್ ವಿಕ್ರಮದತ್ತ, ಜಿಲ್ಲಾ ಕಾರ್ಯದರ್ಶಿ ರೋಟರಿ ಕ್ಲಬ್, ಹಾಗೂ PD ಶೆಟ್ಟಿ, ಅಧ್ಯಕ್ಷರು ರೋಟರಿ ಕ್ಲಬ್ ದೇರ್ಲಾಟೆ, ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಕಾರ್ಯದರ್ಶಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ, ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ನಹೀಂ ಹಮೀದ್ ಇವರು ಕೂಡ ವೇದಿಕೆ ಬರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ರೋಟರಿ ಸಂಘದ ಮಾಜಿ ಅಧ್ಯಕ್ಷರು ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿ ಇವರನ್ನು ಕೂಡ ವೇದಿಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಒಂದು ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಬೇಕಾದರೆ ನಮಗೆ ಮುಖ್ಯವಾಗಿ ಆ ಶ್ರೀದೇವರ ಅನುಗ್ರಹ ಬಹಳ ಮುಖ್ಯವಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಈಗ ಶಿಕ್ಷಕ ವರ್ಗದವರು ಪ್ರಾರ್ಥನೆಯನ್ನು ನೆರವೇರಿಸಲಿದ್ದಾರೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರವ ತೆರೆದೇವು ಮನವ, ಎರೆದೇವು ಒಲವ ಹಿರಿನೆನಪ, ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲಗಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿ ಅದು ಭೀತಿ, ನಾಡೊಲವೆ ನೀತಿ ಹಿಡಿನೆನಪ, ನರಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಖಂಡಿತವಾಗಿಯೂ
DS ಕರ್ಕಿ ಅವರು ಬರೆದಂತಹ ಸಾಲಿನ ಹಾಗೆ ಹಚ್ಚಿರುವ ದೀಪಗಳಲ್ಲಿ ಕನ್ನಡ ತಾಯಿಯ ರೂಪವನ್ನು ನಾವು ತೋರುತ್ತೇವೆ. ಹೌದು, ನಿಜವಾಗಿಯೂ. ಅಲ್ಲದೆ ಕವಿವಾಣಿಯಂತೆ ಒಬ್ಬರು ಹೇಳಿದ್ದಾರೆ, ಕನ್ನಡಗಳು ಉಳಿಯುವುದು ಕೇವಲ ವಿದ್ವಾಂಸರ ಪುಸ್ತಕದಲ್ಲೆಲ್ಲ, ಅದು ಕನ್ನಡ ಮಾತನಾಡುವವರ ನಾಲಿಗೆಗಳಲ್ಲಿ ಅಂತ. ಖಂಡಿತವಾಗಿಯೂ ಇಂದಿನ ಪ್ರಸ್ತುತ ದಿನಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ವಾಲುತ್ತಿರುವ ನಮ್ಮ ಯುವ ಜನಾಂಗಕ್ಕೆ ಇಂತಹ ಕವಿವಾಣಿಯು ಪ್ರೇರಕ ಶಕ್ತಿಯಾಗಿ ನಿಲ್ಲುತ್ತದೆ ಎಂಬುದನ್ನು ನಾವಿಲ್ಲಿ ಸ್ಮರಿಸುವಂತಹ ಒಂದು ಗಳಿಗೆ ಕೂಡ ಇದು. ಇದೀಗ ಪ್ರಾರ್ಥನೆಯಲ್ಲಿ ಕಾರ್ಯಕ್ರಮ ಮುಂದುವರಿದೆ. ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿಯ ಹಾಗೆ ಬಂದಂತಹ ಅತಿಥಿಗಳನ್ನು ಬಹಳ ಹೃದಯಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಲು ಇದ್ದಾರೆ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ. ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ಹಾಗೂ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಈ ವರ್ಷ ನಡೆಯಬಲ್ಲಿರುವ ಈ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ. ಹಾಗೂ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದಂತಹ ರೋಟೇರಿಯನ್ MPHF ರಂಗನಾಥ್ ಭಟ್, ಜಿಲ್ಲಾ ಗವರ್ನರ್ 3181 ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದುಟ್ ಇವರಿಗೂ ಸ್ವಾಗತ. ಹಾಗೂ ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆ ಇದರ ಅಧ್ಯಕ್ಷರಾದ ರೋಟೇರಿಯನ್ PD ಶೆಟ್ಟಿ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ನಮ್ಮ ಸಹಾಯಕ ಗವರ್ನರ್ ಆದಂತಹ ರೋಟೇರಿಯನ್ ಗೋಪಾಲಕೃಷ್ಣ ಶೆಟ್ಟಿ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ರೋಟೇರಿಯನ್ ವಿಕ್ರಮ್ ದತ್ತ, ಜಿಲ್ಲಾ ಕಾರ್ಯದರ್ಶಿ ರೋಟರಿ ಕ್ಲಬ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ನಮ್ಮ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ನಮ್ಮ ರೋಟೇರಿಯನ್ ರವಿಶಂಕರ್, ರೋಟೇರಿಯನ್ ಬಾಬು, ಹಾಗೂ ನಮ್ಮ ಮೊದಲ ಮಹಿಳೆ ಮಿಸಸ್ ರಂಗನಾಥ್ ಭಟ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ. ಶ್ರೀಮತಿ ರಜನಿ ರಂಗನಾಥ್, ಸ್ವಾಗತ ತಮಗೂ. ಹಾಗೂ ನಮ್ಮ ಸಂಸ್ಥೆ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ರೋಟೇರಿಯನ್ ರೂಪಾ ಶೆಟ್ಟಿ ಮತ್ತು ರೋಟೇರಿಯನ್ ಸೀತಾಲಕ್ಷ್ಮಿ ಟೀಚರ್ ಎಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಸ್ವಾಗತಿಸಿದ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ, ಇದೀಗ ನಮ್ಮ ಶಾಲಾ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಕೆ ರವೀಂದ್ರ ಶೆಟ್ಟಿ ಬಂದಂತ ಎಲ್ಲ ಅತಿಥಿಗಳಿಗೆ ಸ್ವಾಗತಿಸ್ತಾ ಇದ್ದಾರೆ. ಕನ್ನಡಾಂಬೆಯನ್ನು ಸ್ಮರಿಸುವಂತಹ ಈ ಸುದಿನದಲ್ಲಿ ಇದೀಗ ಬಂದಂತ ಎಲ್ಲ ಅತಿಥಿಗಳೇ ಒಂದು ವಿನಂತಿ, ಆ ಕನ್ನಡ ಭುವನೇಶ್ವರಿ ತಾಯಿಯ ಆಶೀರ್ವಾದವನ್ನು ಬೇಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಇದೀಗ ವೇದಿಕೆಯಲ್ಲಿ ನಿಂತ ಎಲ್ಲ ಗಣ್ಯಾತಿ ಗಣ್ಯರು ಆ ಭುವನೇಶ್ವರಿ ತಾಯಿಯ ಒಂದು ಚಿತ್ರಪಟಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಸಲುವಾಗಿ ಆ ದೇವಿಯ ಆಶೀರ್ವಾದವನ್ನು ನಾವು ಈ ದಿನದಂದು ಬೇಡುತ್ತಾ ಇದ್ದೇವೆ.
ಇದೀಗ ಆಗಮಿಸಿದಂತಹ ರೋಟೇರಿಯನ್ ಡಾಕ್ಟರ್ ದೇವದಾಸ್ ರಾಯ್ ಇವರನ್ನು ಕೂಡ ವೇದಿಕೆ ಆಹ್ವಾನಿಸುತ್ತಿದ್ದೇವೆ. ಅಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟಿ ಇವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಕನ್ನಡ ಭುವನೇಶ್ವರಿಯ ಆಶೀರ್ವಾದವನ್ನು ಬೇಡುತ್ತಾ ಇದೀಗ ಸಲ್ಲಿಸಿದ್ದೇವೆ. ಕನ್ನಡ ನಾಡು ಬಹಳ ಹಿರಿಮೆಯುಳ್ಳ ನಾಡು. ಈ ಕನ್ನಡ ನಾಡಿನ ವರ್ಣನೆಯನ್ನು ಹೇಳಿದರೆ ಸಾಗರದ ನೀರಿದ್ದಂತೆ. ಹೇಳಲಿಕ್ಕೆ ಬಹಳ ದಿನಗಳು ಬಹಳ ಸಮಯಗಳು ಬೇಕು. ಹಿರಿಮೆಯ ತಂಪುಗಳನ್ನು ವರ್ಣಿಸಲು ಇಂದು ನಮಗೆ ಸುವರ್ಣ ಅವಕಾಶ. ಅದು ವರ್ಣನಾತೀತವಾಗಿದ್ದರೂ ಕೂಡ ಇಂದು ಅದನ್ನು ಬಹಳ ಸಂಕ್ಷಿಪ್ತ ರೂಪದಲ್ಲಿ ಹೇಳುವಂಥದ್ದು ನಮ್ಮ ಬಾಲಿಗೆ ಬಂದಂತ ಒಂದು ಸೌಭಾಗ್ಯವೇ ಸರಿ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಹಿರಿಯ ಅಧ್ಯಾಪಕನಾದಂಥ ಹಾಗೂ ಸಹಾಯಕ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ರವಿಕೋಡಿ ಕುಮಾರ್ ಸರ್ ಇವರನ್ನು ಕೂಡ ವೇದಿಕೆ ಈ ಒಂದು ಕನ್ನಡ ನಾಡಿನ ವರ್ಣನೆಯನ್ನು ಬಿಂಬಿಸಲು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವ ರೋಟರಿ ಕ್ಲಬ್ಬಿನ ಎಲ್ಲ ಬಂಧುಗಳೇ, ನಮ್ಮ ಶಾಲಾ ಆಡಳಿತ ನಿರ್ದೇಶಕರು, ಅದೇ ರೀತಿಯಾಗಿ ಶಾಲಾ ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯನವರೇ, ನಂತರ ನಮ್ಮ ಮುಂದಿರುವಂತಹ ಎಲ್ಲ ರೋಟರಿ ಕ್ಲಬ್ಬಿನ ಮಿತ್ರರೇ ಮತ್ತು ಶಿಕ್ಷಕ ವರ್ಗದವರೇ, ಈ ಒಂದು ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾನಿಂದು ಕೆಲವು ಮಾತುಗಳನ್ನು ಆಡಳಿಸುತ್ತೇನೆ. ಭವ್ಯವಾದಂಥ ಭಾರತೀಯ ಸಂಸ್ಕೃತಿಯಲ್ಲಿ ದಿವ್ಯವಾದಂತಹ ಸಂಸ್ಕೃತಿಯನ್ನು ಹೊಂದಿದಂತಹ ಒಂದು ನಾಡು ಅಂತೇಳಿ ನಮ್ಮ ಕನ್ನಡ ನಾಡು. ಈ ಕನ್ನಡ ನಾಡು ಅನೇಕ ಕವಿಗಳ ನಿಸರ್ಗ ಸೌಂದರ್ಯದ ತಂಪಿನ, ಕವಿಗಳ ಪೆಂಪಿನ, ಗಂಧದ ಕಂಪಿನ ನಾಡು, ಚಿನ್ನದ ನಾಡು, ಕಲಿಗಳ ಬೀಡು. ಈ ಕನ್ನಡ ನಾಡು ಮೊದಲು ಮೈಸೂರು ರಾಜ್ಯ ಎಂದು ಕರೆಯಲ್ಪಡ್ತಾ ಇತ್ತು. ಮೈಸೂರು ರಾಜ್ಯದಲ್ಲಿ ಮುಖ್ಯವಾಗಿ ಆಗ ಸ್ವಾತಂತ್ರ್ಯ ಪೂರ್ವದಲ್ಲಿ 9 ಜಿಲ್ಲೆಗಳಷ್ಟೇ ಇದ್ದವು. 1956 ನವೆಂಬರ್ 1ರಂದು ವಿಶಾಲವಾದಂಥ ಮೈಸೂರು ರಾಜ್ಯ ಉದಯವಾಯಿತು. ಅಂದರೆ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಭಾಷಾವಾರು ಪ್ರಾಂತಗಳ ವಿಲೀನೀಕರಣ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಈ ಒಂದು ಕರ್ನಾಟಕವು ಕೂಡ, ಅಂದರೆ ಆಗ ಕರ್ನಾಟಕ ಎಂದು ಕರೆಯುತ್ತಿರಲಿಲ್ಲ, ವಿಶಾಲವಾದಂಥ ಮೈಸೂರು ರಾಜ್ಯ ಉದಯ ಆಗ್ತದೆ 1956 ನವೆಂಬರ್ 1ರಂದು. ಆಗ 19 ಜಿಲ್ಲೆಗಳು ಇದ್ದವು. ಈಗ ಕರ್ನಾಟಕದಲ್ಲಿ 30 ಜಿಲ್ಲೆಗಳಿವೆ. ಆದರೂ ಕೂಡ 1973ರ ತನಕವೂ ಕೂಡ ಕರ್ನಾಟಕ ಎಂಬ ಹೆಸರು ಬಳಕೆಯಲ್ಲಿದ್ದರೂ ಕೂಡ ಕರ್ನಾಟಕ ಅಂತ ಕರೆದದ್ದು ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ದೇವರಾಜ ಅರಸರ ಕಾಲದಲ್ಲಿ 1973 ನವೆಂಬರ್ 1ರಂದು ಕರ್ನಾಟಕ ಎಂಬ ಹೆಸರನ್ನು ಇಲ್ಲಿ ನೀಡಲಾಗ್ತದೆ. ಈಗ ಈ ಒಂದು ಸಂದರ್ಭದಲ್ಲಿ ಕನ್ನಡ ನಾಡಿನ ಏಕೀಕರಣ ಶ್ರಮಿಸಿದವರು, ಅದೇ ರೀತಿಯಾಗಿ ಸಾಹಿತ್ಯ, ಅದೇ ರೀತಿಯಾಗಿ ಕವಿಗಳಾಗಿರ್ಬೋದು, ಇವರನ್ನೆಲ್ಲರೂ ಕೂಡ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಮೊದಲೇ ಕವಿರಾಜ ಮಾರ್ಗದಲ್ಲಿ ಬಂದಿದೆ. ಅಮೋಘೋಷ ನೃಪತುಂಗನ ಕಾಲದ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರ ಮಿರ್ಧನಾರದ ಕನ್ನಡದೊಳ ಅಂತ ಕನ್ನಡ ನಾಡಿನ ವಿಸ್ತಾರ ಎಷ್ಟು ಅಂತ ಆಗಲೇ ಗೊತ್ತಾಗ್ತದೆ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಕೆಲವು ಮಹಾರಾಷ್ಟ್ರದಲ್ಲಿ ಉಂಟು, ಕೆಲವು ಮದ್ರಾಸ್ ಪ್ರಾಂತ್ಯಕ್ಕೆ ಹೋಗಿದೆ, ನಮ್ಮ ಹತ್ತಿರದ ಕಾಸರಗೋಡು, ಈ ಕೇರಳಕ್ಕೆ ಹೋಗಿದೆ. ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶಗಳು ಕೂಡ ಬೇರೆ ಒಂದು ಪ್ರದೇಶಕ್ಕೆ ಸೇರಿಕೊಂಡಿವೆ. ಅದೇ ರೀತಿಯಾಗಿ ಈ ನಮ್ಮ ಮುಖ್ಯವಾಗಿ ಇಲ್ಲಿ ಪ್ರಾಚೀನ ಕವಿಗಳು
ಪಂಪ, ರಣ್ಣ, ಪೊನ್ನ, ಜನ್ನ, ಹರಿಹರ, ರಾಘವಾಂಕ, ಕುಮಾರವೇಶ, ಲಕ್ಷ್ಮೀಶ, ಷಡಕ್ಷರದೇವ ಮುಂತಾದವರು ಪ್ರಾಚೀನ ಕವಿಗಳು. ಈ ಆದಿಕವಿ ಪಂಪ ಭಾರತವನ್ನು ಬರೆದವನು ಅಥವಾ ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ತೀವಿ, ಆದಿಪುರಾಣವನ್ನು ಕೂಡ ಬರೆದಿದ್ದಾನೆ. ಅದೇ ರೀತಿ ಮಹಾಕವಿ ರಣ್ಣ ಬಳೆಗಾರ ಆಗಿದ್ದವನು. ಅದೇ ರೀತಿ ಕವಿ ಚಕ್ರವರ್ತಿ ಪೊನ್ನ ಶಾಂತಿಪುರಾಣವನ್ನು ಬರೆದವನು. ಅದೇ ರೀತಿ ಯಶೋಧ ಚರಿತೆಯನ್ನು ಬರೆದಂತಹ ಜನ್ನ. ಅದೇ ರೀತಿಯಾಗಿ ಈ ಉಭಯ ಕವಿ ಕಮಲರವಿ, ಕವಿಶರಭ ಬೇರುಂಡ, ಷಟ್ಪದಿಯ ಬ್ರಹ್ಮನಾದಂಥ ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತಹ ರಾಘವಾಂಕ. ಅದೇ ರೀತಿಯಾಗಿ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆದು ಗದುಗಿನ ನಾರಣಪ್ಪ ಹೆಸರಿನಿಂದ ಇದ್ದವ. ನಂತರ ಕುಮಾರವ್ಯಾಸ ಎನಿಸಿಕೊಂಡಿದ್ದಾನೆ.
ಅದೇ ರೀತಿಯಾಗಿ ಈ ಲಕ್ಷ್ಮೀಶ, ಉಪಮಾಲೋಲ ಲಕ್ಷ್ಮೀಶ ಅಂತ ಹೇಳ್ತೇವೆ. ಕವಿ ಚ್ಯುತವನ ಚೈತ್ರ ಅಂತಲೂ ಆತನನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಶಬರಶಂಕರ ವಿಲಾಸವನ್ನು ಬರೆದಂತಹ ಷಡಕ್ಷರ ದೇವ, ಇವರೆಲ್ಲರೂ ಕೂಡ ಪ್ರಾಚೀನ ಕವಿಗಳು. ಅದೇ ರೀತಿಯಾಗಿ ಪಂಪ, ಆದಿಕವಿ ಪಂಪ ಏನು ಹೇಳಿದ್ದಾನೆ ಅಂತ ಹೇಳಿದರೆ, ಆರಂಕುಶ ಹುಟ್ಟುವಳಿ ಎನ್ನುವುದನ್ನು ನಮ್ಮ ಬನವಾಸಿ ದೇಶವನ್ನು ಹೇಳಿದ್ದಾನೆ. ಆಗಿನ ಕಾಲದಲ್ಲಿ ಬನವಾಸಿಯ ಸಿರಿ ಸಂಪತ್ತನ್ನು ಬಹಳ ಒಂದು ಸೊಗಸಾಗಿ ವರ್ಣಿಸಿದ್ದಾನೆ. ಹುಟ್ಟಿದೊಡೆ ಪುಟ್ಟದತ್ತಿ ಕೋಗಿಲೆಯಾಗಿ ಮರಿದುಂಬಿಯಾಗಿ ಅಂತಲೂ ಹೇಳಿದ್ದಾನೆ. ಹಾಗಿರುವಾಗ ಆ ಬನವಾಸಿಯ ಸೌಂದರ್ಯ ಎಷ್ಟು ತಂದು ನಮಗೆ ಆಗಲೇ ಗೊತ್ತಾಗ್ತದೆ. ಅದೇ ರೀತಿ ಈ ಮಹಾಕವಿ ಈ ರನ್ನ ಗದಾಯುದ್ಧದಲ್ಲಿ ಬಹಳ ಉತ್ತಮವಾದ ವರ್ಣನೆಯನ್ನು ಕೂಡ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಈ ಮುಖ್ಯವಾಗಿ ಈಗಿನ ಈ ನಂತರ ಆಧುನಿಕ ಕವಿಗಳನ್ನು ಕೂಡ ನೋಡಬೇಕು. ನಿಜವಾಗಿ ಕೂಡ ರಾಷ್ಟ್ರಕವಿ, ಮೊದಲನೇ ರಾಷ್ಟ್ರಕವಿ ನಮ್ಮ ಮಂಜೇಶ್ವರ ಗೋವಿಂದ ಪೈಗಳು, ಎರಡನೇ ರಾಷ್ಟ್ರಕವಿ ಕುವೆಂಪುರವರು, ಮೂರನೇ ರಾಷ್ಟ್ರಕವಿ GS ಶಿವರುದ್ರಪ್ಪನವರು. ಈ ಕನ್ನಡಕ್ಕಾಗಿ ಕುವೆಂಪು ಅಲ್ಲದೆ ದರ, ಬೇಂದ್ರೆ, ಗೋಪಾಲಕೃಷ್ಣ ಗೋಖಲೆ, ವಿವೇಕ ಗೋಕಾಕ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡರು, ಚಂದ್ರಶೇಖರ ಕಂಬಾರರು, ಅದೇ ರೀತಿಯಾಗಿ ನಮ್ಮ ಶಿವರಾಮ ಕಾರಂತರು, ಕಡಲ ತಡಿಯ ಭಾರ್ಗವ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಮೊದಲನ ಕವಿಯ ಬಳಿಗೆ ಹೇಳಿದ್ದಾರೆ GP ರಾಜರತ್ನಂ ಅವರು. ಈ ಅನೇಕರು ನಿಜವಾಗಿ ಕೂಡ ತಮ್ಮ ಒಂದು ಕಾವ್ಯಗಳ ಮೂಲಕ ಜನರನ್ನು ಬಡಿದು ಎಬ್ಬಿಸಿದ್ದಾರೆ. ಅದೇ ರೀತಿಯಾಗಿ ಕವಿಗಳು ಅಲ್ಲದೆ ಇಲ್ಲಿಯ ಮುಖ್ಯ ರಾಜವಂಶಗಳು ಹೇಳುವುದಾದರೆ ಗಂಗ, ಕದಂಬ, ಚಾಲುಕ್ಯ, ಹೊಯ್ಸಳ, ರಾಷ್ಟ್ರಕೂಟ, ಕಲ್ಯಾಣದ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಂಸ್ಥಾನದವರು, ಅದೇ ರೀತಿಯಾಗಿ ಮೈಸೂರಿನ ಒಡೆಯರು ಆಳಿದಂತಹ ಒಂದು ಗತ ವೈಭವವನ್ನು ಸಾರುವಂತಹ ನಾಡು ಅಂತೇಳಿದರೆ ನಮ್ಮ ಕನ್ನಡ ನಾಡು. ಕನ್ನಡವನ್ನು ನಿಜವಾಗಿ ಕೂಡ ಕರ್ನಾಟಕವನ್ನು ಆಳಿದಂಥ ಒಂದು ಮೊದಲ ರಾಜವಂಶ ಅದು ಶಾತವಾಹನ. ಆದರೆ ಶಾತವಾಹನರು ಕರ್ನಾಟಕದ ಉತ್ತರ ಭಾಗವನ್ನು ಮಾತ್ರ ಆಳ್ತಾ ಇದ್ರು. ಸಿಂಹಕನಿಂದ ಪ್ರಾರಂಭವಾದದ್ದು. ಅಲ್ಲಿ ಕೂಡ ತ್ರೈ ಸಮುದ್ರ ತೋಯ ಪೀತವಾಹನ ಎಂಬ ಬಿರುದಾಂಕಿತನಾದಂಥ ಈ ಗೌತಮಪುತ್ರ ಶಾತಕರ್ಣಿ ಕೂಡ ಬಹಳ ಪ್ರಸಿದ್ಧನಾಗಿದ್ದ. ಅದೇ ರೀತಿಯಾಗಿ ಈ ಗಂಗಾ ಜಡಿಗ ಮಾದನಿಂದ ಪ್ರಾರಂಭವಾದ ಗಂಗವಂಶ, ನಂತರ ದುರ್ವಿನೀತ ಎಂಬ ಭಾರವಿ ಕವಿ ಕೆಲವರಿದ್ದರು. ಅದೇ ರೀತಿಯಾಗಿ ನಮಗೆ 58 ಅಡಿ ಎತ್ತರವಾದಂಥ ಈ ಗೊಮ್ಮಟೇಶನ್ ಏಕಶಿಲಾ ವಿಗ್ರಹ ನಮ್ಮ ಎದುರು, ಅದು ನಿಜವಾಗಿ ಕೂಡ ಈ ಗತ ವೈಭವವನ್ನು ಸಾರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕದಂಬ ಅಚ್ಚ ಕನ್ನಡದ ಒಬ್ಬ ಪ್ರಥಮವಾದಂಥ ಈ ದೊರೆ ಯಾರು ಅಂತ ಹೇಳಿದರೆ ಅದು ಮಯೂರ ವರ್ಮ. ಮಯೂರ ಶರ್ಮನಾಗಿದ್ದಂಥವನು ಮಯೂರ ವರ್ಮ ಆಗ್ತಾನೆ ಅವನು. ಶಿವಸ್ಕಂದವರ್ಮ, ಪಲ್ಲವರ ಶಿವಸ್ಕಂದವರ್ಮ ಅವನ ಈ ಒಣಗಲಾಕಿದಂಥ ಬಟ್ಟೆಯ ಮೇಲೆ ಕುದುರೆಯನ್ನು ಓಡಿಸಿದಂಥ ಈ ಕೋಪದಿಂದ ನಂತರ ಏನು ಮಾಡ್ತಾನೆ ಅಂತೇಳಿ ಹುಲ್ಲು ದರ್ಬೆಗಳನ್ನು ಕಡಿತಿದ್ದಂತಹ ಈ ಮಯೂರ ಶರ್ಮ ಖಡ್ಗವನ್ನು ಎತ್ತಿಕೊಂಡು ಪಲ್ಲವಾಸ ಸಂಸ್ಥೆಯನ್ನು ಕಲಹೇನ ತ್ರಿವೇಣಿ ರೋಷಿತಃ ಎಂಬ ಮಾತನ್ನು ಹೇಳಿಕೊಂಡು ಪಲ್ಲವನ್ನು ನಿರ್ಮೂಲ ಮಾಡ್ತೇನೆ ಅಂತ ಹೇಳ್ತಾನೆ. ಅದೇ ರೀತಿಯ ಮಲೆನಾಡಿನ ಗುಡ್ಡಗಾಡು ಜನರನ್ನು ಎಲ್ಲವನ್ನು ಒಟ್ಟಿಕೊಂಡು ಸೈನ್ಯವನ್ನು ಕೊಟ್ಟು ಈ ದಿಗ್ವಿಜಯವನ್ನು ಸಾಧಿಸಿದಂಥ ಒಬ್ಬ ಮಹಾನ್ ಕಲಿ ಅಂತ ಹೇಳಿದರೆ ಅಚ್ಚ ಕನ್ನಡದ ಮೊದಲ ದೊರೆಯಾಗಿರುವಂಥ ಮಯೂರ ವರ್ಮ. ಅದೇ ರೀತಿಯಾಗಿ ಚಾಲುಕ್ಯರು ಬರ್ತಾರೆ. ಚಾಲುಕ್ಯರಲ್ಲಿ ನಿಮಗೆ ಗೊತ್ತುಂಟು, ಎರಡನೆಯ ಪುಲಿಕೇಶಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅವರ ಒಂದು ವಾಸ್ತುಶಿಲ್ಪದ ಕೇಂದ್ರಗಳು. ಐಹೊಳೆ ಅಂತೂ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಅದೇ ಉತ್ತರ ಪ್ರದೇಶ ಅಂತ ಅಲ್ಲಿ ಹರ್ಷವರ್ಧನ್ ಕೂಡ ನರ್ಮದಾ ನದಿ ತೀರದಲ್ಲಿ ಸೋಲಿಸಿಕೊಂಡು ಈ ಪರಮೇಶ್ವರ ಎಂಬ ಬಿರುದನ್ನು ಪಡೆದು ಆತ ಬಹಳ ಪ್ರಸಿದ್ಧನಾಗಿದ್ದವನೇ, ಚಾಲುಕ್ಯ ಪರಮೇಶ್ವರನಾಗಿದ್ದವನೇ ಈ ಇಮ್ಮಡಿ ಪುಲಕೇಶಿ. ಅದೇ ರೀತಿಯಾಗಿ ಈ ರಾಷ್ಟ್ರಕೂಟದಲ್ಲಿ ಅಮೋಘ ವರ್ಷ ನೃಪತುಂಗ ನಮಗೆ ಬಹಳ ಬೆಟ್ಟದಂತಿರುವ ಅರಸ ಅಂತ ಕಂಡು ಬರ್ತದೆ. ಅವರ ಕಾಲದಲ್ಲಿ ಒಂದನೆಯ ಕೃಷ್ಣ ಕಟ್ಟಿಸಿದಂಥ ಕೈಲಾಸ ದೇವಾಲಯ, ಗುಹಾಂತರ ದೇವಾಲಯ ಬಹಳ ಪ್ರಸಿದ್ಧವಾಗಿ ಉಂಟು. ಅದೇ ರೀತಿಯಾಗಿ ಈ ಕಲ್ಯಾಣಿ ಚಾಲುಕ್ಯರು ಕೂಡ ಇಮ್ಮಡಿ ಈ 6ನೆಯ ವಿಕ್ರಮಾದಿತ್ಯನ ಕಾಲದ ಕೂಡ ಬರ್ತದೆ. ಆತನ ಕಾಲದಲ್ಲಿಯೂ ಕೂಡ ಈ ಕಾಶ್ಮೀರಿ ಕೈ ಬಿಲ್ಲಾಣದು ಬರ್ತದೆ. ವಿಕ್ರಮಾಂಕ ದೇವ ಚರಿತೆಯನ್ನು ಬರೆದಿರುವಂಥದ್ದು. ಅದೇ 3ನೇ ಸೋಮೇಶ್ವರ ಅಭಿಲಷಿತಾರ್ಥ ಚಿಂತಾಮಣಿಯನ್ನು ಬರೆದವ, ಇವರದೆಲ್ಲವೂ ಕೂಡ ಉಲ್ಲೇಖ ಬರ್ತದೆ. ಅದೇ ರೀತಿಯಾಗಿ ಈ ನಮ್ಮ ವಿಜಯನಗರ ಅರಸರು ನಿಮಗೆ ಗೊತ್ತುಂಟು, ಅವರದಂತೂ ಕಾಲ ಅಂತ ಹೇಳಿದರೆ ನಿಜ ಕೂಡ ಸುವರ್ಣ ಯುಗ ಅಂತ ಹೇಳಿದವರು. ಕೃಷ್ಣದೇವರಾಯ ಅಷ್ಟದಿಗ್ಗಜರನ್ನು
ಆತನ ಕಾಲದಲ್ಲಿ ಇದ್ದರು. ಅದೇ ರೀತಿ ಹಂಪೆ ವಿರೂಪಾಕ್ಷನ ಭಕ್ತನು ಆತನು. ಆ ಮುತ್ತುರತ್ನಗಳನ್ನು ಆ ಬೀದಿಯಲ್ಲಿ ರಾಶಿಯಾಗಿ ಮಾರಾಟ ಮಾಡುತ್ತಿದ್ದಂಥ ಕಾಲ ಅದು ವಿಜಯನಗರ ಆಗಿತ್ತು. ಒಮ್ಮೆ ಅಂತಹ ಈ ಸುವರ್ಣಗಳನ್ನು ಕಂಡಿದ್ದಂಥ ಈ ಒಂದು ವಿಜಯನಗರ ಸಾಮ್ರಾಜ್ಯ ಒಮ್ಮೆಲೆ ಬಹಮನಿ ಸಾಮ್ರಾಜ್ಯದ ಅವರ ದಾಳಿಗೆ ತುತ್ತಾಗಿ ಅಂತರ ಹಾಳು ಹಂಪಿಯಾಗಿ ಹೋಗುತ್ತದೆ. ವಿಜಯನಗರ ಸ್ಥಾಪನೆ 1336ರಲ್ಲಿ ಪ್ರಾರಂಭವಾದರೆ ಅದು 10 ವರ್ಷಗಳ ನಂತರ ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ತಾಳಿಕೋಟೆ ಯುದ್ಧದಲ್ಲಿ ಅದು ಕೊನೆಗೊಳ್ಳುತ್ತದೆ. ಅದೇ ರೀತಿಯಾಗಿ ಈ ಮೈಸೂರಿನ ಒಡೆಯರು ನಿಮಗೆ ಗೊತ್ತುಂಟು. ಮೈಸೂರಿನ ಒಡೆಯಲ್ಲಿ ಚಿಕ್ಕದೇವರಾಜ ಒಡೆಯರಾಗಿರ್ಬೋದು, ನವರಾತ್ರಿಯನ್ನು ಪ್ರಾರಂಭಿಸಿದಂಥ ರಾಜ ಒಡೆಯರಾಗಿರ್ಬೋದು. ಚಿಕ್ಕದೇವರಾಜ ಒಡೆಯರಂತೂ ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದ್ದರು. ಅಂತಹ ಈ ಒಂದು ಕ್ರೂರ ಅರಸ ಅಂತ ನಾವು ಯಾರನ್ನು ಹೇಳ್ತಿದ್ದೆವು, ಔರಂಗಜೇಬ, ಆತನು ಕೂಡ ರಾಜ ಜಗದೇವ್ ಎಂಬಂಥ ಬಿರುದನ್ನು ಚಿಕ್ಕದೇವರಾಜನಿಗೆ ಕೊಟ್ಟಿದ್ದ. ಅದೇ ರೀತಿಯಾಗಿ ಅವರ ಕಾಲದಲ್ಲಿ ಅನೇಕ ಕವಿಗಳಿಗೂ ಕೂಡ ಅವರು ಆಶ್ರಯವನ್ನು ಕೊಟ್ಟಿದ್ದರು. ಸಂಚಿಯವನ್ನಮ್ಮಾಗಿರ್ಬೋದು, ಅಧಿಪತಿ ಧರ್ಮವನ್ನು ಬರೆದರು. ಪೆಣ್ಣಲೋ ನಿಮ್ಮನ್ನು ಬೆತ್ತದಾಯಿ, ಪೆಣ್ಣಲೋ ನಿಮ್ಮನ್ನು ಪಡೆದವಳು, ಪೆನ್ನಿಂದೇಕೆ ಬೀಡುಗಳೆಯರು, ಕಣ್ಣು ಕಾಣುತ್ತ ಗಾವಿಲರು, ಕುಮಾರನಿಂದಾದ ಭಾಗ್ಯ ಏನು, ಕುವರಿಯಿಂದಾದ ಕುಂದೇನು. ಈ ರೀತಿ ಈ ಹೆಣ್ಣಿನ ಕೀಳರಿಮೆ ಇದ್ದವರಿಗೂ ಕೂಡ ಉತ್ತಮ ಪಾಠವನ್ನು ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇಷ್ಟು ನಾವು ಬಹಮನಿ ಸಾಮ್ರಾಜ್ಯದ ಬಗ್ಗೆ ಹೇಳುವುದಾದರೆ ಇವರ ಕಾಲದಲ್ಲಿ ಈ ಬೀದರ್ನಲ್ಲಿ ಮಹಮ್ಮದ್ ಗವಾನಿ ಸ್ಥಾಪಿಸಿದಂಥ ಮದ್ರಾಸ, ಅದೇ ರೀತಿ ಮಹಮ್ಮದ್ ಆದಿಲ್ ಶಾ ಕಟ್ಟಿದಂಥ ಗೋಳಗುಮ್ಮಟ, ಒಂದು ಸಾರಿ ಮಾತಾಡಿದರೆ 7 ಬಾರಿ ಪಿಸುಗುಟ್ಟುವಂತಹ ಈ ಗೋಳಗುಮ್ಮಟ ಮೊಹಮ್ಮದ್ ಆದಿಲ್ ಶಾ ಕಟ್ಟಿರುವಂಥದ್ದು. ಅದು ಕೂಡ ಇಂಡೋ ಸೆರಸಿನಿಕ್ ಶೈಲಿಯಲ್ಲಿ ಉಂಟು. ಇದು ಕೂಡ ಬಹಳ ಪ್ರಸಿದ್ಧವಾಗಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ವಂಶಗಳಲ್ಲದೆ ನಮ್ಮ ಈ ಕನ್ನಡ ಸಾರಸ್ವತ ಲೋಕವನ್ನು, ಕನ್ನಡ ಗ್ರಂಥ ಭಂಡಾರವನ್ನು ಬೆಳೆಸಿದವರು ವಚನಕಾರರು. ಮುಖ್ಯವಾಗಿ ಅಲ್ಲಿ 12ನೇ ಶತಮಾನದ ಭಕ್ತಿ ಭಂಡಾರಿ, ಜಗಜ್ಯೋತಿ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲ್ಪಡುವಂತಹ ಬಸವಣ್ಣನವರು ಕೊಂಡುಬರುತ್ತದೆ. ಅದೇ ರೀತಿಯಾಗಿ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ದುರಯ್ಯ, ಮೋಳಿಗೆ ಮೋರಯ್ಯ, ಅಕ್ಕಮ್ಮ, ಲಕ್ಕಮ್ಮ, ಅಲ್ಲಮ್ಮ ಇವರೆಲ್ಲರೂ ಕೂಡ ಬಸವಣ್ಣವರ ಕಲ್ಯಾಣ ಮಂಟಪದಲ್ಲಿ ಇದ್ದುಕೊಂಡು ಅವರೆಲ್ಲರೂ ಕೂಡ ಒಂದು ರೀತಿ ಚರ್ಚೆ ಮಾಡ್ತಿದ್ದರು. ಚರ್ಚೆ ಮಾಡಿ ತಮ್ಮ ಮಾತನ್ನು ಬರೆದಿಡುವುದು. ವಚನ ಅಂತ ಹೇಳಿದ್ರೆ ಮಾತು ಅಂತ ಅರ್ಥ. ಈ ರೀತಿ ವಚನಗಳ ಮೂಲಕ ಜನರಿಗೆ ಒಂದು ನೀತಿ ಪಾಠವನ್ನು ಹೇಳಿದ್ದಾರೆ. ಕೊಳಬೇಡ, ಹುಸಿಯನ್ನು ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಬಸವಣ್ಣವರು ನಾವು ಮಾಡುವ ತಪ್ಪುಗಳ ಬಗ್ಗೆ ಹೇಳಿದ್ದಾರೆ. ಲೋಕದ ಡೊಂಕ ನೀವೇ ಗೆದ್ದಿದ್ದೀವಿ, ನಿಮ್ಮ ಮನವನ್ನು ಸಂತರಿಸಿಕೊಳ್ಳಿ, ನಿಮ್ಮ ತನವನ್ನು ಸಂತರಿಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಆಳುವರ ಮೆಚ್ಚಿ ಅದು ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಅದೇ ರೀತಿ ಕಲನಾಗರ ಕಂಡರೆ ಹಾಳ ನೆರೆ ಎಂಬರು, ದಿಟವನಾಗರ ಬಂದರೆ ಕೊಲ್ಲೆಂಬರು, ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋಣ ಹಿಡಿ ಎಂಬರಯ್ಯ. ಯಾವತ್ತೂ ಕೂಡ ಈ ಲಿಂಗ ಊಟ ಮಾಡ್ತದ, ಆದರೆ ಅದಕ್ಕೆ ಊಟವನ್ನು ನೀಡ್ತಾರೆ. ದೇವಾಲಯಕ್ಕೂ ಕೂಡ ಅವರು ವಿರೋಧವನ್ನು ಹೇಳಿದ್ದಾರೆ. ದೇವಾಲಯ ಕಟ್ಟಿದವರು ಕೂಡ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೆಯನ್ನ ಕಳಸವಯ್ಯ, ಮತ್ತೆ ಏಕೆ ದೇವಾಲಯ ಕಟ್ಟುತ್ತೀರಿ, ಈ ರೀತಿಯಾಗಿ ಎಲ್ಲ ಜನರ ಒಂದು ಆಜ್ಞೆ ಸ್ವಭಾವವನ್ನು ಖಂಡಿಸಿದವರು ನಮ್ಮ ಭಕ್ತಿ ಭಂಡಾರಿ ಬಸವಣ್ಣವರು ಕಾಯಕವೇ ಕೈಲಾಸ ಎಂಬುದಾಗಿ ಸಾರಿದರು. ಸ್ತ್ರೀ ಸಮಾನತೆ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಕಲ್ಯಾಣದ ಕಳಚೂರಿ ಚಕ್ರವರ್ತಿ ಬಿಜ್ಜಲ್ನ ಆಸ್ಥಾನದಲ್ಲಿ ಖಜಾಂಚಿಯೂ ಆಗಿದ್ದರು, ಮುಖ್ಯಮಂತ್ರಿಯೂ ಕೂಡ ಆಗಿದ್ದರು. ಅವರ ಬಿಜ್ಜಲ್ನ ಮಗಳಾದ ಗಂಗಾಂಬಿಕೆಯನ್ನು ಮದುವೆ ಕೂಡ ಆದವರು. ಅದೇ ರೀತಿಯ ವೀರಶೈವ ಮತದ ಇವರು ಪ್ರತಿಪಾದಕರು. ಅದೇ ರೀತಿಯಾಗಿ ಈ ನಂತರ ನಮಗೆ ದಾಸರು ಬರ್ತಾರೆ. ದಾಸರೆಂದರೆ ದಾಸರಯ್ಯ, ಪುರಂದರದಾಸರು ಎಂದು ಗುರು ವ್ಯಾಸರೆಂದು ಗಳಿಸಿಕೊಂಡವರು ಪುರಂದರದಾಸರು, ಕನ್ನಡ ಸಂಗೀತ ಪಿತಾಮಹರು, ನಿಮಗೆ ಗೊತ್ತುಂಟು. ಅದೇ ರೀತಿಯಾಗಿ ನಮ್ಮ ಈ ಕನಕದಾಸರು ಬರ್ತಾರೆ. ಮೋಹನ ತರಂಗಿಯನ್ನು ಬರೆದ ಕನಕದಾಸರು ಈ ಶ್ರೀಕೃಷ್ಣನ ಭಕ್ತರು, ಕಾಗಿ ನೆಲಾದಿ ಕೇಶವ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಪ್ರಸನ್ನ ವೆಂಕಟದಾಸರು, ಗೋಪಾಲದಾಸರು, ವಿಜಯದಾಸರು ಇವರೆಲ್ಲರೂ ಕೂಡ ಬರ್ತಾರೆ. ಹಾಗಿರುವಾಗ ಈ ಇವರ ಹೆಮ್ಮೆಯ ನಾಡು ನಮ್ಮ ಕರ್ನಾಟಕ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದವರ ವಿಚಾರ ನಾವು ಮೊದಲನೇದಾಗಿ ಹೇಳಬೇಕಾಗ್ತದೆ. ಈ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದವರು ಅಲ್ಲಿ ಆಲೂರು ವೆಂಕಟರಾಯರು, ಮುಖ್ಯವಾಗಿ ಕರ್ನಾಟಕ ಗತವೈಭವ ವಾಗ್ಭೂಷಣ ಪತ್ರಿಕೆಗಳಿಂದ ಈ ಪ್ರಸಿದ್ಧವರು ಆಲೂರು ವೆಂಕಟರಾಯರನ್ನು ಕನ್ನಡ ಕುಲಪುರೋಹಿತ ಅಂತ ಕರೆಯುತ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಕೆಂಗಲ್ ಹನುಮಂತನೆಯವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ಕಡಿದಾಲ್ ಮಂಜಪ್ಪನವರು, ಎಸ್ ನಿಜಲಿಂಗಪ್ಪನವರು. ಅದೇ ರೀತಿಯಾಗಿ ಈ NS ಹರ್ಡೀಕರ್ ಅವರು,
ಹಿಂದೂಸ್ತಾನಿ ಸೇವಾದಳ ಸ್ಥಾಪಕರು. ಹರ್ಡಿಕ್ಕರ್ ಮಂಜಪ್ಪನವರು, ಗಂಗಾಧರರಾವ್ ದೇಶಪಾಂಡೆ ಅವರಂತೂ ಕರ್ನಾಟಕ ಕೇಸರಿಯಾಗಿದ್ದರು. ಯಾಕೆಂದರೆ ಆ ತಿಲಕರ ತತ್ವಶಃ ಇವರು ಕೂಡ ಪಾಲಿಸ್ತಾ ಇದ್ದರು, ಗಂಗಾಧರರಾವ್ ದೇಶಪಾಂಡೆ. ಅದೇ ರೀತಿಯಾಗಿ ಈ ಒಟ್ಟಿನಲ್ಲಿ ಅದೇ ರೀತಿಯಾಗಿ ಅಂದಾನಪ್ಪ ದೊಡ್ಡಮೇಟಿಯವರು, ಬಳ್ಳಾರಿ ಸಿದ್ದಮ್ಮನವರು, ನಮ್ಮ ಮಂಗಳೂರಿನ ಕಮಲಾದೇವಿ ಚಟ್ಟೋಪಾಧ್ಯಾಯ, ಕರ್ನಾಟಕ ಸದಾಶಿವರಾಯರು, ಇವರು ಕೂಡ ಭಾಗಿಯಾಗಿದ್ದರು. ಹೀಗೆ ಹೆಸರು ಹೇಳೋದಾದರೆ ಬೇಕಾದಷ್ಟುಂಟು. ಆದರೆ ಕೆಲವರನ್ನಾದರೂ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಬೇಕಷ್ಟೇ. ಈಗ ಈ ಕೆಂಗಲನ ಮಧ್ಯೆ ನಿಮಗೆ ವಿಧಾನಸೌಧವನ್ನು ಕಟ್ಟಿಸಿದ ಗೊತ್ತುಂಟು. ಅದೇ ರೀತಿಯಾಗಿ ಈ ಮುಖ್ಯವಾಗಿ ಎಸ್ ನಿಜಲಿಂಗಪ್ಪ ಅವರು ಮೊದಲನೇದು ಕೆ ಸಿ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದರೆ ಎಸ್ ನಿಜಲಿಂಗಪ್ಪ ಅವರ ಕಾಲದಲ್ಲಿ ಏಕೀಕೃತ ಒಂದು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. ನಾವು ರಾಜ್ಯೋತ್ಸವವನ್ನು ಉತ್ಸವದ ಈ ಪ್ರಶಸ್ತಿ ಕೊಡಲಿಕ್ಕೆ ಪ್ರಾರಂಭ 1966ರಲ್ಲಿ ಪ್ರಾರಂಭ ಆಗಿದೆ ಮುಖ್ಯವಾಗಿ. ಅದೇ ರೀತಿಯಾಗಿ ಒಟ್ಟಿನಲ್ಲಿ ಇದು ಮಾತ್ರವಲ್ಲ, ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನನ್ನು ಈಗ ಮರೆಯಲಿಕ್ಕಾಗುವುದಿಲ್ಲ. ಅವರು ನಿಜವೂ ಕೂಡ ಭದ್ರಾವತಿಯಲ್ಲಿ ಆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದ್ದಾರೆ. ಆ ಬೆಂಕಿಪುರ ಎನ್ನುವಂಥ ಇದನ್ನು ಭದ್ರವಾಗಿ ಮಾಡಿಕೊಂಡು ಭದ್ರಾವತಿ ಎಂಬ ಹೆಸರನ್ನು ಕೂಡ ಅವರು ನಿಜವಾಗಿ ಕೂಡ ಅದಕ್ಕೆ ಬುನಾದಿಯನ್ನು ಹಾಕಿದ್ದಾರೆ. ಹಾಗಿರುವಾಗ ಮೈಸೂರಿನಲ್ಲಿ ಒಂದು ವಿಶ್ವವಿದ್ಯಾಲಯ ಆಗಿರ್ಬೋದು, ಮೈಸೂರು ಬ್ಯಾಂಕ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಸಾಬೂನು ಕಾರ್ಖಾನೆ ಆಗಿರ್ಬೋದು, ಇದೆಲ್ಲವೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನ ಕಾಲದಲ್ಲಿ ಆಗಿದೆ. ಮುಖ್ಯವಾಗಿ ಕೃಷ್ಣರಾಜಸಾಗರ ಅಣೆಕಟ್ಟು ನಿಮಗೆ ಗೊತ್ತುಂಟು. ಈಗ ಒಟ್ಟಿನಲ್ಲಿ ಇವರೊಂದು ಆಧುನಿಕ ಒಂದು ಶಿಲ್ಪಿ ಅಂತ ನಾವು ಹೇಳ್ಬೋದು, ಆಧುನಿಕ ಮೈಸೂರಿನ ಶಿಲ್ಪಿ ಅಂತ. ಈ ನಾಲ್ವಡಿ ಕೃಷ್ಣರಾಜ ಒಡೆಯನಲ್ಲಿ ರಾಜಶ್ರೀ ಎಂದು ಕರೆಯಪಡುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯನಲ್ಲಿ ಬಹಳ ಒಂದು ಅಭಿವೃದ್ಧಿಯನ್ನು ಕಂಡಂಥ ಮೈಸೂರು ರಾಜ್ಯ. ಅದೇ ರೀತಿಯಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗ ನಮಗೆ ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈಗ ರಾಜ್ಯದಲ್ಲಿ ಈ ಒಂದೇ ಸಮನೆ ಇಂಗ್ಲೀಷ್ ಮಾಧ್ಯಮ, ಇಂಗ್ಲೀಷ್ ಶಾಲೆಗಳು ನಾಯಿಕೊಡೆಗಳಂತೆ ತಲೆ ಇದಕ್ಕೆ ವಿರೋಧ ಇಲ್ಲ. ಜಾಗತೀಕರಣದ ಈ ಸಂದರ್ಭದಲ್ಲಿ ಇಂಗ್ಲೀಷ್ ಮಾಧ್ಯಮ ಬೇಕು, ಹೌದು. ಆದರೆ ನಾವು ಕನ್ನಡತವನ್ನು ಬಿಟ್ಟು ಕೊಡಬಾರದು, ಕನ್ನಡಕ್ಕೆ ಕನ್ನ ಹಾಕಬಾರದು. ನಮಗೆ ಅನ್ನ ನೀಡಿದಂಥ ತಾಯಿ ನಿಜವಾಗಿ ಕೂಡ ಕನ್ನಡ ಮಾತೆ. ಹಾಗಿರುವಾಗ ಇಲ್ಲಿಯ ರೈತನು ಕೂಡ, ಕನ್ನಡ ರೈತನು ಕೂಡ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸಾಯ್ತಾನೆ. ಅದನ್ನು ಕೇಳುವವರಿಲ್ಲ. ಈಗ ಬಹುಮಹಡಿ ಕಟ್ಟಡ ವಿದೇಶದಿಂದ ಬರುವವರಿಗೆ, ಬಂಡವಾಳಶಾಹಿಗಳಿಗೆ ನಾವು ಒಂದೇ ಸಮನೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಈ ಏಕಸ್ವಾಮ್ಯ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಈ ಹೊರ ರಾಜ್ಯದವರಿಗೆ ಉದ್ಯೋಗ ಹೋಗ್ತಾ ಉಂಟು, ಉದ್ಯೋಗವನ್ನು ಕೂಡ ಕಸಿದುಕೊಳ್ತಿದ್ದಾರೆ. ಕನ್ನಡ ಮಾತಾಡೋರಿಗೆ ಉದ್ಯೋಗ ಕೂಡ ಸಿಗುವುದಿಲ್ಲ, ಅಂಥ ಪರಿಸ್ಥಿತಿ ಉಂಟಾಗಿದೆ. ಅದೇ ರೀತಿ ನಮ್ಮ ಈ ಕಾವೇರಿ ನೀರಾಗಿರ್ಬೋದು, ನಾವು ತಮಿಳುನಾಡಿಗೆ ಕೊಡುವುದು ಬೇಡ ಅಂತ ಹೇಳುವುದಿಲ್ಲ. ನಮ್ಮ ಒಂದು ರೈತರ ಇದನ್ನು ಕಡೆಗಣಿಸಿಕೊಂಡು ಅವರಿಗೆ ಕೊಡಬಾರದು ಅಂತ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಟ್ಟಿನಲ್ಲಿ ಹೇಳುವುದಾದರೆ, ನಮ್ಮ ನಾಡನ್ನು ನಾವು ಉಳಿಸಬೇಕು, ನಮ್ಮ ನೆಲವನ್ನು ಉಳಿಸಬೇಕು, ನಮ್ಮ ಜಲವನ್ನು ಉಳಿಸಬೇಕು. ಇದು ನಮ್ಮ ಸಂರಕ್ಷಣೆ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಈ ಕನ್ನಡ ದೇವಿಯ, ಕನ್ನಡ ಭುವನೇಶ್ವರಿ ಮಾತೆಯ ಕೈಂಕರ್ಯವನ್ನು ಕೈಗೊಳ್ಳುವಂಥ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತಿಗೆ ಇತಿಶ್ರೀ ಹಾಡುತ್ತೇನೆ. ಸಿರಿಗಣ್ಣನ ಗೆಲ್ಗೆ, ಸಿರಿಗಣ್ಣನ ಬಾಳ್ಗೆ. ಕನ್ನಡದ ವರ್ಣನೆಯನ್ನು ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಸಮಯಾವಕಾಶ ಸ್ವಲ್ಪ ಇರೋದ್ರಿಂದ ಇನ್ನು ಹೇಳಬೇಕಿತ್ತೇನ, ಆದರೂ ಕೂಡ ಬಹಳ ತುರಾತುರಿಯಲ್ಲಿ ಅದನ್ನು ಮುಗಿಸಿದರೆ ಅದು ನಿಜವಾಗಿಯೂ ಒಂದು ಉಲ್ಲಾಸವಾದಂತಹ ಮಾತು. ಯಾಕೆಂತೇಳಿದ್ರೆ ಕನ್ನಡದ ಮಾತಿಗಿರುವಂತಹ ಶಕ್ತಿ ಅದು ಒಮ್ಮೆ ಪ್ರಾರಂಭವಾದರೆ ಅದನ್ನು ನಿಲ್ಲಿಸಲು ಅಡೆತಡೆಗಳು ಬರುವುದಿಲ್ಲ, ಹೋಗ್ತಾ ಇರ್ತದೆ. ಇದೊಂದು ಶಕ್ತಿ ಕೇವಲ ಕನ್ನಡ ಭಾಷೆಗೆ ಮಾತ್ರ ಇರುವಂಥದ್ದು, ಬೇರೆ ಯಾವ ಭಾಷೆಯೂ ಕೂಡ ಇರಲಿಕ್ಕಿಲ್ಲ ಎಂಬುದು ಕನ್ನಡದ ವಿಶೇಷತೆಯನ್ನು ಹೇಳ್ತದೆ. ಧನ್ಯವಾದಗಳು ಸರ್ ತಮಗೆ. ಇದೀಗ ಮುಂದೆ ರೋಟೇರಿಯನ್ ರಂಗನಾಥ್ ಭಟ್, ಜಿಲ್ಲಾ ಗವರ್ನರ್ 3181 MPHF ಇವರಿಂದ 2 ಹಿತನುಡಿಗಳು.
ಅಧ್ಯಕ್ಷರಾದ ರೊಟೇರಿಯನ್ ಪಿ ಡಿ ಶೆಟ್ಟಿ ಅವರೇ, ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಕೆ ಆರ್ ಶೆಟ್ಟಿ ಅವರೇ, ಬೇರೆ ಎಲ್ಲ ಈ ವೇದಿಕೆಯಲ್ಲಿದ್ದ ಗಣ್ಯರೇ ಮತ್ತು ನನ್ನ ಬಂಧುಗಳೇ, ಹೋದ ವಾರದಲ್ಲಿ ನಾನು ಟೋಸ್ಟ್ ಮಾಸ್ಟರ್ಸ್ ರವರ ಒಂದು ಸ್ಥಾಪನಾ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ನಾನು ಹೋಗಿದ್ದೆ. ಅದಕ್ಕೆ ನಮ್ಮ ಉಜಿರೆ STM ಕಾಲೇಜಿನ ಡಾಕ್ಟರ್ ಸಂಪತ್ ಕುಮಾರ್ ಎಂದು ಕನ್ನಡ ಉಪನ್ಯಾಸಕರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಟೋಸ್ಟ್ ಮಾಸ್ಟರ್ಸ್ ಸಂಸ್ಥೆ ಯಾವಾಗಲೂ ಇಂಗ್ಲಿಷಲ್ಲಿ ಕಾರ್ಯ ನಿರ್ವಹಿಸುತ್ತದೆ. ಇದೊಂದು ಹೊಸ ಸಂಸ್ಥೆ, ತ್ರೈಭಾಷಿಕ ಟೋಸ್ಟ್ ಮಾಸ್ಟರ್ ಸಂಸ್ಥೆ. ಇದರಲ್ಲಿ ಕನ್ನಡ ಮತ್ತು ತುಳು ಮತ್ತು ಆಂಗ್ಲ ಭಾಷೆಯಲ್ಲಿ ಕೂಡ ಈ ಕಾರ್ಯ ಶುರು ಮಾಡುತ್ತೆ. ಅವರೊಂದು ವಿಷಯದ ಮಾತಾಡಿದ್ರು. ಅವರು ಹೇಳಿದ್ರು, ಕುವೆಂಪುರವರು ಮೊದಲು ಇಂಗ್ಲಿಷಲ್ಲಿ ಕವನಗಳನ್ನು ಬರೀತಿದ್ರಂತೆ. ಯಾರೋ ಒಬ್ರು ಗ್ರೇಟ್ ಬ್ರಿಟನ್ ಇಂದ, ಇಂಗ್ಲೆಂಡ್ ಇಂದ ಬಂದು ಅವರ ಕವನಗಳನ್ನು ಓದಿ ಅವರಿಗೆ ಹೇಳಿದ್ರಂತೆ, ನೀವು ನಿಮ್ಮ ಮಾತೃಭಾಷೆಯಲ್ಲಿ ಬರಿಬೇಕೆಂದು. ಅದರ ನಂತರ ಇವರು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರಂತೆ. ಬೇರೆ ಉದಾಹರಣೆಗಳನ್ನು ಕೂಡ ಕೊಟ್ಟರು ಅವರು. ಈಗ ನಮ್ಮ ಕೇಂಬ್ರಿಡ್ಜ್ ಅಲ್ಲಿ ಕಲ್ತವರು ನಮ್ಮ ಇವರು ಗಿರೀಶ್ ಕಾರ್ನಾಡ್ರವರು, ಅವರು ಕೂಡ ಮತ್ತೆ ಕನ್ನಡದಲ್ಲೇ ಬರೀಲಿಕ್ಕೆ ಶುರು ಮಾಡಿದ್ರು. ವೈಯಕ್ತಿಕವಾಗಿ ಹೇಳುವುದಾದ್ರೆ, ಕನ್ನಡದಕ್ಕಿಂತ ಕೇಳಲಿಕ್ಕೆ, ಇಂಗ್ಲಿಷ್ಗಿಂತ ಕೇಳಲಿಕ್ಕೆ ಕನ್ನಡವೇ ಇಂಪು ಎಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇದೊಂದು ಚಂದ ರೀತಿಯಲ್ಲಿ ನಮ್ಮ ಅಧ್ಯಾಪಕರು ಚಂದ ಮಾಡಿ, ಅವರಿಗೆ ಸಮಯ ಸಾಕಾಗಲಿಲ್ಲ, ಆದರೂ ಕೂಡ ಚಂದ ರೀತಿಯಲ್ಲಿ ಅವರು ವಿವರಿಸಿದ್ದಾರೆ ಕನ್ನಡದ ವಿಷಯವನ್ನು. ಇವತ್ತು ಎಲ್ಲರಿಗೆ ಈ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದ. ಎಲ್ಲರನ್ನು ಪ್ರೀತಿಮಿಸಿದಂತಹ ತಮಗಿದೆ ಧನ್ಯವಾದಗಳು. ಶಾಲೆ ವಿದ್ಯಾರತ್ನ ಶಾಲೆ ಅಂದರೆ ರೋಟರಿ, ಯಾಕೆಂದರೆ ಎರಡು ಸಮ್ಮಿಳಿತಗೊಂಡು ಆಗುವಂತಹ ಕಾರ್ಯಕ್ರಮ ಇದು. ಕನ್ನಡದ ಬಗ್ಗೆ ಬಹಳ ಅದ್ಭುತವಾದಂಥ ಮಾತುಗಳನ್ನು ನಮ್ಮ ರವಿ ಕೋಡಿ ಅವರು ಹೇಳಿದ್ದಾರೆ. ಇನ್ನು ಅದರ ಬಗ್ಗೆ ಹೇಳಬೇಕಾಗಿಲ್ಲ. ಆದರೆ ಬಹಳ ಹೆಮ್ಮೆ ಪಡುವಂಥ ಮತ್ತು ಸಂತಸದ ವಿಚಾರ ಅಂತ ಹೇಳಿದ್ರೆ, ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡದ ಕಾರ್ಯಕ್ರಮ, ಇದೇ ವೇದಿಕೆಯಲ್ಲಿ ಕನ್ನಡದ ಕಾರ್ಯಕ್ರಮ ಜೊತೆಗೆ ತುಳು ಕಾರ್ಯಕ್ರಮ ಕೂಡ ನಡೆಯುತ್ತದೆ. ಎಲ್ಲ ಭಾಷೆಗಳಿಗೆ ಪ್ರಾಧಾನ್ಯತೆ ಕೊಡುವಂತಹ ಒಬ್ಬರು ಅಭೂತಪೂರ್ವ ಅಂತ ಅದ್ಭುತ ಶಕ್ತಿಯವರು, ವ್ಯಕ್ತಿಯಲ್ಲ ಅಂಥವರಿದ್ದರೆ ಅದು ನಮ್ಮ ರೊಟೇರಿಯನ್ HF ರವೀಂದ್ರ ಶೆಟ್ಟಿಯವರು. ನಮಗೆ 12 ವರ್ಷಗಳ ಹಿಂದಿನ ಒಂದು ಬಾಂಧವ್ಯ. ಆನಂತರ ನಾವು ನಿರಂತರವಾಗಿ ಒಟ್ಟಿಗೆ ಇದ್ದೇವೆ. ಏನಿದ್ರು ವೇದಿಕೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ಎಲ್ಲವನ್ನು, ಈಗ ಅವರು ಪರಿಪಕ್ವ ಆಗಿದ್ದಾರೆ, ಮೆಚ್ಯೂರ್ಡ್. ಕಾರ್ಯಕ್ರಮದಲ್ಲಿ ಹೇಗೆ ಭಾಷಣ ಮಾಡಬೇಕು, ಅವರ ಮಾತು ಕೇಳಿಗೆ ಬಹಳ ಖುಷಿ. ಆದ್ದರಿಂದ ಕನ್ನಡದ ಮಾತುಗಳು, ಯಾಕೆಂದರೆ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಅದರ ಚೇರ್ಮನ್ ಇಂಗ್ಲೀಷಲ್ಲೇ ಮಾತಾಡೋದು ಇಲ್ಲ, ಅವರು ಗಟ್ಟಿಯಾಗಿ ನಿಂತು ಕನ್ನಡದಲ್ಲಿ ಮಾತಾಡೋದು. ಆದರೆ ಇಂಗ್ಲೀಷಿಗೆ ಲೋಪ ಆಗಬಾರ್ದು. ಅದು ಇವರಿದ್ದಾರೆ, ಸಂಚಾಲಕ ಇದ್ದಾರೆ, ಯಾರು ಸೌಮ್ಯ ಆರ್ ಶೆಟ್ಟಿ ಅವರಿದ್ದಾರೆ. ಆದ್ದರಿಂದ ಅದು ಒಂದು ಒಳ್ಳೆಯ ಸಮ್ಮೇಳನ. ಅಲ್ಲಿ ಇಂತಹ ಒಂದು ಸಂಸ್ಥೆಯಲ್ಲಿ ಇಂಥ ಕಾರ್ಯಕ್ರಮ ನಡೆದದ್ದು ಬಹಳ ಸಂತೋಷವಾಗಿ